ಹಲೋ, ಹಾಯ್ ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ವೀಕ್ಷಿತ ಆ್ಯಂಡ್ ವೆಲ್ಕಮ್ ಟು ದ ಚಾನಲ್. ಲಾಸ್ಟ್ ವಿಡಿಯೋದಲ್ಲಿ ನಾನು ದೀಪು ಇದ್ದಿದ್ದು ಅಮ್ಮನ ಮನೆಯಲ್ಲಿ. ಒಂದಷ್ಟು ತಮಾಷೆ ಆಯಿತು ಅಮ್ಮನ ಮನೆಯಲ್ಲಿ. ಭರ್ಜರಿ ಆಗಿರೋಂಥ ಮೀನು ಊಟನೂ ಆಯಿತು. ಇವಾಗ ದೀಪು ನಾನು ಮಂಗಳೂರಿಗೆ ಬಂದಿದ್ದೀವಿ ಬಿಕಾಸ್ ಅವರಿಗೆ ಕಾನ್ಫರೆನ್ಸ್ ಇದೆ. ಜೊತೆಗೆ ನನಗೆ ನನ್ನ ಫಸ್ಟ್ ತುಳು ಇಂಟರ್ವ್ಯೂ ಇದೆ. ಒಂದಷ್ಟು ಕೆಲಸನೂ ಇದೆ ಅಂತ. ಲೆಟ್ಸ್ ಸಿ ಹೇಗಾಗುತ್ತೆ ಅಂತ. ಫಸ್ಟ್ ಟೈಮ್ ಮಂಗಳೂರಲ್ಲಿ ಅವರ ಕಾನ್ಫರೆನ್ಸ್ ಇರೋದು ಆಯಿತಾ. ಸೊ ಆ ಒಂದು ನೆಪದಲ್ಲಿ ಅಮ್ಮನ ಮನೆಗೂ ಬಂದು ಅಂದರೆ ಅವರ ಅತ್ತೆ ಮನೆಗೂ ಬಂದು ಇದ್ದಂಗಾಯ್ತು. ಸೊ ಎನಿವೇಸ್ ಐ ಹೋಪ್ ಇವತ್ತಿನ ಈ ಒಂದು ವಿಡಿಯೋನ ಎಂಜಾಯ್ ಮಾಡ್ತೀರಾ. ಕೊನೆ ತನಕ ನೋಡಿ. ವೆಲ್ಕಮ್ ಟು ತುಳುನಾಡು. AJ Grand Hotel room. ಲಾಸ್ಟ್ ವಿಡಿಯೋದಲ್ಲಿ ತುಂಬ ಜನ ಮೀನು ಊಟದ ವಿಡಿಯೋ ಬಗ್ಗೆ ನಮಗೂ ಆಸೆ ಆಗ್ತಾ ಇದೆ, ರೆಸಿಪೀಸ್ ಎಲ್ಲ ತಿಳಿಸಿ ಅಂತ ಹೇಳ್ತಾ ಇದ್ರಿ. ಸೊ ನಾನು ಸುಮಾರಷ್ಟು ರೆಸಿಪಿ ವೀಡಿಯೋಸ್ ಆಲ್ರೆಡಿ ಮಾಡಿದ್ದೀನಿ. ಐ ಥಿಂಕ್ ನೀವು ಅದನ್ನು ಮಿಸ್ ಮಾಡಿದ್ದೀರಾ. ಸೊ ಮತ್ತೆ ನಾನು ಅದರ ಲಿಂಕ್ಸ್ ಎಲ್ಲ ಶೇರ್ ಮಾಡ್ತೀನಿ ಡಿಸ್ಕ್ರಿಪ್ಷನಲ್ಲಿ, ಸೊ ದಟ್ ನಿಮಗೂ ಹೆಲ್ಪ್ ಆಗುತ್ತೆ ಆಯಿತಾ. ಸೊ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಹಾಗೆ ಅಮ್ಮನ ಮನೆಯಲ್ಲಿ ಡಿನ್ನರ್ ಮುಗಿಸ್ಕೊಂಡು ಮನೆಗೆ ಬಂದು ಚೆನ್ನಾಗಿ ನಿದ್ದೆ ಮಾಡಿ ನೆಕ್ಸ್ಟ್ ಡೇ ಮಾರ್ನಿಂಗ್ ಕ್ವಿಕ್ಕಾಗಿ ರೆಡಿ ಆಗಬೇಕು. ಆಮೇಲೆ ಲಿಟಲ್ ನರ್ವಸ್ ಬಿಕಾಸ್ ನನ್ನ ಫಸ್ಟ್ ತುಳು ಪಾಡ್ಕಾಸ್ಟ್ ಎಲ್ಲ ಐ ಹೋಪ್ ಎಲ್ಲ ಚೆನ್ನಾಗಿ ಮಾಡ್ತೀನಿ ಅಂತ ನೋಡೋಣ ಬಿಡಿ. ಬೆಳಗಿನ ಜಾವ ಬ್ರೇಕ್ಫಾಸ್ಟ್ಗೆ ಹೋಗಬೇಕಾದ್ರೆ ನಾನು ನೋಟ್ನ ನೋಡಿದೆ ಆ್ಯಂಡ್ ಐ ಥಿಂಕ್ ಅದು ತುಂಬ ರೆಲೆವೆಂಟ್ ಆಗುತ್ತೆ ಪ್ರತಿಯೊಬ್ಬರಿಗೂ. ಲೈಫಲ್ಲಿ ನಾವು ಇಷ್ಟಪಟ್ಟು ಏನಾದರೂ ಕೆಲಸವನ್ನು ಮಾಡ್ತೀವಿ ಅಂದರೆ ಅದು ನಮಗೂ ಒಳ್ಳೇದು ಮಾಡುತ್ತೆ ಅಲ್ವಾ. ನಾವು ಮಾಡೋ ಕೆಲಸದ ಮೇಲೆ ನಮಗೆ ಇಷ್ಟ ಇರಬೇಕು. ಇಷ್ಟನೇ ಇಲ್ಲಾಂದರೆ ಹೆಂಗೆ ಮಾಡೋದಕ್ಕೆ ಸಾಧ್ಯ. ಸೊ ಅದೇ ನೋಟ್ ಇತ್ತಲ್ಲಿ. ಸೊ ಫೈಂಡ್ ದ ಜಾಬ್ ದಟ್ ಯು ಲವ್. ಸೊ ಆವಾಗ ನಾವು ಗ್ರೇಟ್ ವರ್ಕ್ ಮಾಡ್ಬೋದು ಅಂತ ಒಂದಷ್ಟು ವೆರೈಟೀಸ್ ಇತ್ತು ಫಾರ್ ಬ್ರೇಕ್ಫಾಸ್ಟ್. ಆ್ಯಂಡ್ ನಾನು ಸಿಂಪಲ್ ಆಗಿ ನನ್ನ ಡಿಟಾಕ್ಸ್ ವಾಟರ್ನ ತಗೋತಾ ಇದ್ದೀನಿ ಬಿಕಾಸ್ ನಾನು ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಮಾಡ್ತಾ ಇದ್ದೀನಿ. ಎಲ್ಲ ಕಡೆ ಸುತ್ತಾಡಿ ಫೈನಲಿ ನಮ್ಮ ಮಂಗಳೂರಿಗೂ ಬಂದು ಸ್ಟೇ ಆಗೋ ಥರ ಆಯ್ತಲ್ಲ. ನಂದು ಡಿಟಾಕ್ಸ್ ವಾಟರ್ ಅಷ್ಟೇ. ಏನು ಮಾಡಲಿ ಇವತ್ತು? ಎಲ್ಲೂ ಹೋಗೋದಲ್ವಾ? ಬಾಯ್, ಹ್ಯಾವ್ ಎ ನೈಸ್ ಡೇ. ಚೆನ್ನಾಗಿ ಕೇಳಿಸ್ಕೊಳ್ಳಿ ಪಾಠನ. ಫಸ್ಟ್ ರೋನಲ್ಲಿ ಕೂತ್ಕೊಳ್ಳಿ. ಇಂಟರ್ವ್ಯೂನಲ್ಲಿ ಹೇಳಿದ್ದಾರೆ ಬ್ಲೂ ಕಲರ್ ಹಾಕ್ಬಿಡಿ ಬಿಕಾಸ್ ಅವ್ರ ಬ್ಯಾಕ್ ಗ್ರೌಂಡ್ ಇರೋದು ಬ್ಲೂ. ನಾನು ಮೊನ್ನೆ ನೋಡಿದೆ ಒಬ್ರು ಇಂಟರ್ವ್ಯೂನಲ್ಲಿ ಅವ್ರ ಔಟ್ಫಿಟ್ ಬ್ಲೂ ಆಗಿತ್ತು, ಬ್ಯಾಕ್ ಗ್ರೌಂಡ್ ಬ್ಲೂ ಆಗಿತ್ತು. ಸೊ ಅವಾಗಲೇ ಅನ್ಕೊಂಡೆ ನೋ ಬ್ಲೂ ಹಾಕ್ಬಾರ್ದು ಅಂತ. ಸೊ ನಾನು ಪಿಂಕ್ ಆಲ್ರೆಡಿ ಇಟ್ಕೊಂಡಿದ್ದೆ. ಅವ್ರು ನೋಡಿದ್ರೆ ಬ್ಲೂ ಹಾಕ್ಬಿಡ ಅಂತ ಮೆಸೇಜ್ ಬೇರೆ ಮಾಡಿದ್ದಾರೆ. ಇದೊಂದು ಬಿಟ್ರೆ ಇರೋದೆಲ್ಲ ಬೇರೆ ಬ್ಲೂ ಗ್ರೀನ್ ಕಲರ್. ಇಷ್ಟು ದಿನ ಅಮ್ಮನ ಮನೆಯಲ್ಲಿ ಇದ್ರೂ ನಾನು ಹೊರಡಬೇಕಾದ್ರೆ ಅಮ್ಮನಿಗೆ ಹೇಳಿದ್ದೆ, ನಾನು ಮಂಗಳೂರಲ್ಲೇ ಇರ್ತೀನಿ ಅಲ್ವಾ, ಉಡುಪಿಯಿಂದ ಮಂಗಳೂರು ಇರೋದು 1 hour ಮಾತ್ರ, ನೀವು ಬನ್ನಿ ಒಂದು ಫುಲ್ ಡೇ ನಾವು ಒಟ್ಟಿಗೆ ಟೈಮ್ ಸ್ಪೆಂಡ್ ಮಾಡ್ಬೋದು ಅಲ್ವಾ ಅಂತ. ಅವರು ಯೋಚನೆ ಮಾಡ್ತಾಯಿದ್ರು ಅಷ್ಟು ದೂರ ಬರಬೇಕಾ ಅಂತ. ಬಟ್ ಹತ್ತಿರದಲ್ಲೇ ಇದ್ದೀನಲ್ವಾ, ಬೆಂಗಳೂರು ಹೋದ್ಮೇಲೆ ಮತ್ತೆ ಆಗುತ್ತಾ ಇಲ್ಲ ಅಲ್ವಾ. ಸೊ ಲೆಟ್ಸ್ ಸಿ ಏನು ಮಾಡ್ತಾರೆ ಅಂತ ವೇಟ್ ಮಾಡ್ತೀನಿ. ಸಾಫ್ಟ್ ಪಿಂಕ್ ಔಟ್ಫಿಟ್ ಹಾಕ್ತಾ ಇದ್ದೀನಿ, ವೆಸ್ಟ್ ಸೈಡಲ್ಲಿ ಪರ್ಚೇಸ್ ಮಾಡಿದ್ದು. ಆಲ್ಸೋ ಏನು ಗೊತ್ತಾ, ಅಲ್ಲಿ ಬ್ಯಾಕ್ ಗ್ರೌಂಡ್ ಬ್ಲೂ ಇದೆ. ನಾನು ಆಲ್ರೆಡಿ ನೋಡಿದ್ದೆ ಇಂಟರ್ವ್ಯೂಸ್ ಅಲ್ಲೆಲ್ಲ ಬ್ಯಾಕ್ ಗ್ರೌಂಡ್ ಬ್ಲೂ ಇರೋದ್ರಿಂದ ಬ್ಲೂ ಕಲರ್ ಅಥವಾ ಗ್ರೀನ್ ಕಲರ್ ಹಾಕಿದ್ರೆ ಅಷ್ಟೊಂದು ಚೆನ್ನಾಗಿ ಕಾಣಿಸಲ್ಲ ಅಂತ ಐ ಚೋಸ್ ಲೈಟ್ ಕಲರ್. ಈ ಔಟ್ಫಿಟ್ ಪ್ರಿಟ್ಟಿ ಆಗಿದೆ ಆಯ್ತಾ, ನಾನು ತೋರಿಸ್ತೀನಿ ನಿಮಗೆ. ವೆಸ್ಟ್ ಸೈಡ್ ಒಂದು ಟೈಮ್ನಲ್ಲಿ ನಂಗೆ ಅನ್ನಿಸ್ತಾ ಇತ್ತು ಎಷ್ಟು ಕಾಸ್ಟ್ಲಿ ಇದೆ ಅಂತ. ಇವಾಗ ರೇಟ್ಸ್ ಎಲ್ಲ ಕಮ್ಮಿ ಮಾಡಿದ್ದಾರೆ ಅವರು. ಅಂದರೆ 1000 rupeesಗೆ 1500ಗೆಲ್ಲ ಬಟ್ಟೆ ಸಿಗುತ್ತೆ ಅಲ್ಲಿ. ಇದೊಂದು ಹಂದಾಡ್ತಾನೆ ಇದೆ ಅವಾಗಿಂದ, ಇಸ್ತ್ರಿ ಹಾಕೋಕ್ಕೆ ಬಿಡ್ತಾ ಇಲ್ಲ. ನಾನು ಯೂಟ್ಯೂಬ್, ಇನ್ಸ್ಟಾಗ್ರಾಮ್ ವೀಡಿಯೋ ಸ್ಟಾರ್ಟ್ ಮಾಡಿದ್ರಿಂದ ಒಂದಷ್ಟು ಕಡೆ ಇಂಟರ್ವ್ಯೂಸ್ಗೆಲ್ಲ ಕರೆದಿದ್ದಾರೆ. ಆ್ಯಂಡ್ ಈ ಇಂಟರ್ವ್ಯೂಸ್ ವೀಡಿಯೋಸ್ ನೀವು ಆಲ್ರೆಡಿ ನೋಡಿದರೆ ನಿಮ್ಗೆ ಗೊತ್ತು ತುಂಬ ಚೆನ್ನಾಗಿ ವ್ಯೂಸ್ ಬಂದಿದೆ, ಅದಕ್ಕೆ ರೆಸ್ಪಾನ್ಸ್ ಬಂದಿದೆ ಅಂತ. ಥ್ಯಾಂಕ್ ಯು ಸೋ ಮಚ್. ನನಗೆ ಖುಷಿ ಆಯಿತು, ತುಂಬ ನರ್ವಸ್ ಇತ್ತು, ನನಗೆ ಭಯ ಆಯಿತು ಹೇಗೆ ಏನು ಅನಿಸುತ್ತೆ, ನಾನು ಪಟ ಮನಸ್ಸಲ್ಲಿ ಏನಿದೆ ಅದನ್ನು ಮಾತಾಡ್ಬಿಡ್ತೀನಿ ಅಲ್ವಾ ಅಂತ. ಬಟ್ ನೀವೆಲ್ಲರೂ ಇಷ್ಟಪಟ್ಟಿದ್ದೀರಾ, ನಂಗೆ ಅದು ತುಂಬ ಖುಷಿ ಕೊಡ್ತು. ಹೆಂಗೆ ಗೊತ್ತಾ, ನನಗೆ ಖುಷಿ ಆಗೋದು ಕೆಲವೊಂದು ವಿಚಾರ. ಒಂದು ಟೈಮ್ನಲ್ಲಿ ನಾನು ಈ ಪ್ರಾಡಕ್ಟ್ಸ್ ಎಲ್ಲ ನನ್ನ ಪಾಡಕ್ಕೆ ತಗೊಬರ್ತಾ ಇದ್ದೆ ಬಿಕಾಸ್ ದಿಸ್ ಇಸ್ ವೆರಿ ಗುಡ್ ಅಂತ.
ಬಿ ಬ್ಲಂಟ್ ಅವ್ರದ್ದು. ಬಟ್ ಇವಾಗ ಅವರೇ ಕಳಿಸ್ಕೊಟ್ಟಿದ್ದಾರೆ. ಸೊ ಇಮ್ಯಾಜಿನ್, ನಿಮಗೊಂದು ಬ್ರ್ಯಾಂಡ್ ಇಷ್ಟ ಇರುತ್ತೆ, ಹೋಗ್ತಾ ಹೋಗ್ತಾ ಆ ಬ್ರ್ಯಾಂಡೇ ನಿಮ್ಗೆ ಏನಾದರೂ ಕಳಿಸ್ಕೊಡ್ಬೇಕಾದ್ರೆ ಖುಷಿ ಆಗುತ್ತಲ್ಲ. ಬಿಕಾಸ್ ಎನಿವೇ ಚೆನ್ನಾಗಿರೋ ಪ್ರಾಡಕ್ಟ್ ಬಗ್ಗೆ ನಾನು ನನ್ನ ಜನರಿಗೆ ಹೇಳ್ಕೊಡ್ಬೇಕಾದ್ರೆ ಇಟ್ ಫೀಲ್ಸ್ ನೈಸ್. ಇದು ಸ್ಟ್ರೇಟ್ನಿಂಗ್ ಮಾಡೋದೆಲ್ಲಪ್ಪ, ಎಲ್ಲಾದ್ರೂ ಹೋಗ್ಬೇಕಾದ್ರೆ ನಾನು ಇದನ್ನ ಕ್ಯಾರಿ ಮಾಡ್ತೀನಿ. ಲೈಟ್ ವೇಟ್, ಇದು ಜಾಸ್ತಿ ಜಾಗನೂ ತಗೊಳ್ಳಲ್ಲ ಲಗೇಜಲ್ಲಿ. ಆಮೇಲೆ ಲೈಟ್ ಆಗಿದೆ ಅಂತ ಎಮರ್ಜೆನ್ಸಿಗೆ ಸಾಕು. ಒಂದು ಟೈಮ್ನಲ್ಲಿ ನಾನು ಪ್ರತಿದಿನ ಹೇರ್ ಸ್ಟ್ರೇಟ್ನಿಂಗ್ ಮಾಡ್ತಾ ಇದ್ದೆ ವರ್ಕ್ಗೆ ಹೋಗ್ಬೇಕಾದ್ರೆ, ಅಥವಾ 2 to 3 days ಒನ್ಸ್. ಆಮೇಲೆ ಕೂದಲು ತಿನ್ ಆಗೋದಕ್ಕೆ ಸ್ಟಾರ್ಟ್ ಆಯಿತು, ಕೂದಲು ಸ್ಟ್ರೆಂತ್ ಕೂಡ ಕಮ್ಮಿ ಆಯಿತು. ಆವಾಗ ನನಗೆ ಡಾಕ್ಟರ್ ಹೇಳಿದ್ರು ಸ್ಟ್ರೇಟ್ನಿಂಗ್ ಮಾಡ್ತಾ ಇರೋದು ಒಳ್ಳೇದಲ್ಲ ಅಂತ. ಸೊ ಇವಾಗ ನಾನು ಒಂದ್ಸತಿ ಮಾಡಿದ್ರೆ ಅದು ನೆಕ್ಸ್ಟ್ ಹೇರ್ ವಾಶ್ ತನಕ ಬರುತ್ತೆ. ಏನಾದರೂ ಇವೆಂಟ್ಸ್ ಇದ್ದರೆ, ಹೊರಗಡೆ ಹೋಗೋದಕ್ಕಿದ್ದಾಗ ಮಾಡ್ತೀನಿ ನಾನು. ಇಲ್ಲ ಅಂದರೆ ನಾರ್ಮಲ್ ವೇವಿ ಹೇರ್ ಹೇಗಿದೆ ಹಾಗೆ ಬಿಡ್ತೀನಿ. ಬಿಕಾಸ್ ನಮ್ಮ ಕೂದಲು ತುಂಬಾ ಇಂಪಾರ್ಟೆಂಟ್ ಅಲ್ವಾ, ಅದು ಸುಮ್ಮನೆ ಉದ್ರೂ ಹೋದರೆ ಬೇಜಾರಾಗುತ್ತೆ. ಇದನ್ನು ಮರಿಬಾರ್ದು. ಸ್ಟ್ರೇಟ್ನಿಂಗ್ ಮಾಡಿರ್ತೀವಿ ಅಥವಾ ಮಾಡ್ದೇನೂ ಇರ್ಬೋದು, ಬಟ್ ಕೂದಲು ಫ್ರಿಝಿ ಆಗಿರೋದೆಲ್ಲ ಅವಾಯ್ಡ್ ಆಗಬೇಕು ಅಂದರೆ ವೆಟ್ ಹೇರ್ಗೆ ಸಿರಮ್ ಹಾಕಿದ್ರೆ ಒಳ್ಳೇದು. ಬಟ್ ಇವತ್ತು ತಲೆಗೆ ಸ್ನಾನ ಮಾಡಿಲ್ಲಲ್ಲ, ಸೊ ಹಾಗೆ ನಾನು ಸ್ಟ್ರೇಟ್ನಿಂಗ್ ಆದಮೇಲೆ ಹಾಕ್ತಾ ಇದ್ದೀನಿ. ಶೈನಿ ಎಫೆಕ್ಟ್ ಕೊಡುತ್ತೆ, ಕೂದಲು ಸಾಫ್ಟ್ ಆಗಿರುತ್ತೆ, ಫ್ರಿಝಿ ಅನ್ಸಲ್ಲ. ಜಾಸ್ತಿ ಹಾಕಕ್ಕೆ ಹೋಗ್ಬಿಡಿ, ಆಯಿಲಿ ಆಗಿಬಿಡುತ್ತೆ. ಸಿ, ನಂದು ಬಟರ್ಫ್ಲೈ ಹೇರ್ ಕಟ್, ಬಟರ್ಫ್ಲೈ. ಹೀಗೆ ರೆಡಿ ಆಗ್ತಾ ಇರ್ಬೇಕಾದ್ರೆ ನನ್ನ ಫ್ರೆಂಡ್ ಫೋನ್ ಮಾಡಿ, ನಿಮ್ಮ ಅಮ್ಮ ಬರ್ತಾ ಇಲ್ಲ, ಏನೋ ಪ್ರಾಬ್ಲಮ್ ಅಂತ ಹೇಳಿದ್ರು. ನನಗೆ ಫುಲ್ ಭಯ, ಏನಾಯಿತು, ಯಾಕೆ ಬರ್ತಾ ಇಲ್ಲ ಸಡನ್ನಾಗಿ, ನನಗೆ ಏನೇನೋ ಯೋಚನೆಗಳು ಬಂತು ಆಯಿತಾ. ಆಮೇಲೆ ನೋಡಿದ್ರೆ ಓಕೆ ಬರ್ತಾರಂತ ಆಯಿತು. ನನಗೆ ಅಯ್ಯಬ್ಬ ಅಂತ ಅನ್ನಿಸ್ತು. ಸಡನ್ನಾಗಿ ತುಂಬ ಭಯ ಆಯಿತು. ಇನ್ನೇನು ಅವ್ರು ಬಂದೇ ಬಿಟ್ಟರು, ಕೆಳಗಡೆ ಇದ್ದಾರಲ್ಲ, ಓಡ್ಕೊಂಡು ಬಂದೆ. ಓಕೆ, ಖುಷಿಯಿಂದ ಅಮ್ಮನ ಇವತ್ತು ಸುತ್ತಾಡಿಸ್ಬೇಕು ಅಂತ, ಲೆಟ್ಸ್ ಸಿ ಏನಾಗುತ್ತೆ ಅಂತ. ಬಟ್ ಹೋಗೋಣ ಬೇಗ ಬೇಗ, ಅಮ್ಮ ಕಾಯ್ತಾ ಇದ್ದಾರೆ. Vale, poi. ನೀರು ಕಂಡು ಕೇಳು ಪೊಯ್ ದಾಲ ತಿಂತಿಜ್ಜಿ. ಹಾಂ, ನಮ್ಮ ಒಣಸ್ ಮಲ್ಪುಗನ. ನಾನು ಇವತ್ತು ಹೋಗ್ತಾ ಇರುವಂಥ ತುಳು ಪಾಡ್ಕಾಸ್ಟ್ಗೆ ಸುಮಾರು ಸತಿ ನಾನು ಶರಣ್ ಅವ್ರು ಮಾತಾಡಿದ್ವಿ. ಓಕೆ, ಈ ಸತಿ ಮಾಡೋಣ, ನೆಕ್ಸ್ಟ್ ಟೈಮ್ ಮಾಡೋಣ. ಅದು ಆಗ್ತಾನೆ ಇರಲಿಲ್ಲ. ನಾನು ಊರಿಗೆ ಹೋದಾಗ ಅವ್ರು ಬ್ಯುಸಿ ಇದ್ದರು, ಅವ್ರು ಕರೆದಾಗ ನಾನು ಬ್ಯುಸಿ ಇರ್ತಾ ಇದ್ದೆ. ಸೊ ತುಂಬ ಸತಿ ಮಿಸ್ ಹೊಡಿತು. ಇನ್ನೇನು ಈ ಸತಿ ಮಾಡೋಣ ಅಂತ ಅಂದ್ಕೊಂಡ್ರೆ 2 o'clock ಇದ್ದಿದ್ದು 4 ಗಂಟೆಗೆ ಸ್ಟಾರ್ಟ್ ಆಯಿತು. ಬಿಕಾಸ್ ಅವ್ರ ಕಡೆಯಲ್ಲಿ ಅಲ್ಲಿ ಪವರ್ ಕಟ್ ಆಗಿತ್ತು. ಐಮ್ ಲೈಕ್, ಏನಪ್ಪ ಇದು. ಫೈನಲಿ ನಾನು ಊರಿಗೆ ಬಂದು ಟೈಮ್ ತಗೊಂಡಿದ್ದನ್ನು ಮುಗಿಸೋಣ, ಅವರು ಪಾಪ ನನಗೋಸ್ಕರ ಶೆಡ್ಯೂಲ್ ಎಲ್ಲ ಮಾಡಿದ್ರೆ ಈ ಥರ ಆಗೋಯ್ತು. ಇನ್ನೇನು ಟೆನ್ಷನ್ ಮಾಡ್ಕೊಂಡಿರೋದಕ್ಕಾಗುತ್ತಾ, ನೆಮ್ಮದಿಯಿಂದ ಊಟ ಮಾಡಿಕೊಂಡು ಹೊರಟ್ವಿ ನಾವು. ನಾನು ಬಂದಾಗನೇ ಕರೆಂಟ್ ಇದ್ದೆ. How are you? I am doing good. How are you? Nervous and. And ಏತ್ ನರ್ವಸ್ ಅಂಡ್. ಸುಮಾರು ಮಸ್ತ್ nervous and ಇನ್ನ ಕ್ಯಾಮರಾ ಅವರು. ಒಬ್ಬ. ಇನ್ನ ಏಪಲ ನಮ್ಮ ಇಂಗ್ಲಿಷ್. ಅತ್ತಂಡೆ ಇಜ್ಜಿ ಫ್ಯಾನ್ ವರ್ಕ್ ಆಪುಂಡೆ. ಫ್ಯಾನ್ ಪೂರ ವರ್ಕ್ ಆಪುಂಡು. ಮೇನ್ ಲೈಟ್ಸ್. ಲೈಟ್ಸ್ ಉಂಟು. ಲೈಟ್ಸ್ లో ఉండే ಲೈಟ್ಸ್ ವರ್ಕ್ ಆಪುಂಡು, ಎಸಿ ಉಪ್ಪು. ಎಸಿ ಜಿಂಗ್ಲೆ ಬೇಕಾಗಿರುತ್ತಾ. ಇದು ನನ್ನ ಫಸ್ಟ್ ಇಂಟರ್ವ್ಯೂ ತುಳುನಲ್ಲಿ ಆಯ್ತಾ. ಅಮ್ಮನ್ ಬೇರೆ ತುಳು ಕಂಪ್ಲೀಟ್ ಆಗಿ ಅರ್ಥ ಆಗುತ್ತಲ್ಲ. ನಾನು ಅಮ್ಮನಿಗೆ ರೂಮಲ್ಲಿ ಹೋಗಿ ಕೂತ್ಕೊಳ್ಳಿ ಅಂತ ನನಗೆ ನಾಚಿಕೆ. ಅಮ್ಮನಿಗೆಲ್ಲ ಕೇಳುತ್ತಲ್ವ ಅಲ್ಲ, ಇಂಟರ್ವ್ಯೂ ಬಂದಮೇಲೆ ಅವ್ರು ನೋಡ್ತಾರೆ. ಬಟ್ ಆ ಕ್ಷಣದಲ್ಲಿ ಅಲ್ಲಿ ನನಗೆ ನರ್ವಸ್ನೆಸ್ ಆಗುತ್ತಲ್ಲ, ಕಾನ್ಷಿಯಸ್ ಫೀಲ್ ಆಗುತ್ತಲ್ಲ, ಓ ಅಮ್ಮನೂ ಇದ್ದಾರೆ ಅಂತ. ಸೊ ಸೆಟಪ್ ನೋಡಿ ಇವ್ರದ್ದು ಹೇಗಿದೆ ಅಂತ ತುಂಬ ಇಂಪ್ರೆಸಿವ್ ಅನ್ನಿಸ್ತು ನನಗೆ. ಫುಲ್ ಟೆಕ್ನಿಕಲ್ ಸೆಟಪ್ ನೋಡಿ, ಅವರ ಎಫರ್ಟ್ಸ್ ನೋಡಿ, ಇಟ್ಸ್ ನಾಟ್ ಈಸಿ ಆಯಿತಾ. ತುಂಬ ಕಷ್ಟಪಟ್ಟು ತುಂಬ ಎಫರ್ಟ್ಸಿಂದ ಅಷ್ಟೇ ಪ್ಯಾಷನೇಟ್ ಆಗಿ 3 ಜನರು ಸೇರಿ ಕೆಲಸ ಮಾಡ್ತಾರೆ. ಸೊ ಇಟ್ ವಾಸ್ ರಿಯಲಿ ನೈಸ್ ಈ ಒಂದು ಕಂಪ್ಲೀಟ್ ಟೀಮ್ ಎಫರ್ಟ್ಸ್ ನೋಡೋದಕ್ಕೆ. ತುಳು ಅರ್ಥ ಆಗ್ಬಿಡ ಪವರ್ ಹೌಸ್ ವೈನ್ ಚಾನಲ್ ಉಂಟು ಬಲೆ. ಅದನ್ನ ಅರ್ಧ ಜನಕ್ಕೆ ಫಾಲೋ ಮಾಡಬೇಕು, ಅರ್ಧ ಜನಕ್ಕೆ ಫಾಲೋ ಮಾಡ್ಕೊಡ್ತಾರೆ. ಗೈಸ್ ಹಾಯ್, ಇವತ್ತು ನಾನು ಇದ್ದೀನಿ ಮಂಗಳೂರಲ್ಲಿ ಪವರ್ ಹೌಸ್ ಚಿಲ್ಲಿಂಗ್ ವಿತ್ ದ ಚಿಲಿಂಬಿ. ಅಂಡ್ ಇಲ್ಲಿ ಇಂಟರ್ವ್ಯೂಗೆ ಅಂತ ಬಂದಿದ್ದೀನಿ. ನಾನು ಸೋ ಹ್ಯಾಪಿ ಗೊತ್ತಾ. ಆದರೆ ನನ್ನ ಫಸ್ಟ್ ಇಂಟರ್ವ್ಯೂ ಇದು ತುಳುನಾಡಲ್ಲಿ. ಆ್ಯಂಡ್ ನನಗೊಂದು ಪ್ರೀತಿಯಿಂದ ಒಂದು ಗಿಫ್ಟ್ಸ್ ಕೊಟ್ಟಿದ್ದಾರೆ ನೋಡಿ, ಕ್ರಾಫ್ಟೆಡ್ ಬೈ ಕ್ರಾಫ್ಟ್ ಸೈಂಟಿಸ್ಟ್. ಇನ್ನು ಪುನಃ ಅದೇ ಅನ್ವಿತಾ ಅದೇ ತುಳು ಗೊತ್ತು. ಸೊ ಕ್ಯೂಟ್ ಅಲ್ಲ, ಚಂದ ಇದೆ. ಇದು ಮಾಡ್ಕೊಟ್ಟಿದ್ದಾರೆ. ಫುಲ್ ಶೆಕೆ ಆಗಿ ಅವ್ರು ಕೇಳೋ ಪ್ರಶ್ನೆಗೆಲ್ಲ ನನಗೆ ಫುಲ್ ಶೆಕೆ ಆಗಿ ಫುಲ್ ನರ್ವಸ್. ಇದು ಇರುತ್ತೆ ಸ್ವೆಟ್ ಟಾಪಿನ ಸ್ಟಾರ್ಟಿಂಗ್. ನಾನು ಚೆನ್ನಾಗಿ ಕಾಣಿಸಿಲ್ಲ ಅಂದ್ರೆ ಬೈಬಿಡಿ ಆಯ್ತಾ. ಅನ್ಫಾಲೋ ಮಾಡಿ, ಅನ್ಸಬ್ಸ್ಕ್ರೈಬ್. ಪವರ್ ಹೌಸ್ ವೈನ್ಸ್ ಯೂಟ್ಯೂಬ್ ಚಾನಲ್ ಸೂಪರ್. ಮ್ಯಾಂಗ್ಳೂರಲ್ಲಿ ನಂಬರ್ ಎಂತ ಪ್ರಮೋಷನ್ ಅನ್ಬೋದು. ನಿಮ್ಗೆ ಇವರದ್ದು ಇದು ಪಾಡ್ಕಾಸ್ಟ್ ಬೇಕಾದ್ರೆ ಪವರ್ ಹೌಸ್ ವೈನ್ಸ್ ಬನ್ನಿ, ಖಾಲಿ ಬಂದು ನೋಡಿ ಹೋಗ್ಬೇಡಿ. ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಬೇಕಾದ್ರೆ ನೋಡಿ. ಸಬ್ಸ್ಕ್ರೈಬ್ ಮಾಡಿ, ನಮ್ಮದೀಗ ನಂಬರ್ ಜಾಸ್ತಿ ಆಗ್ತದೆ.
ಸೊ ಬೇಸಿಕ್ಲಿ ಇವತ್ತೇನೋ ಲೈಫಲ್ಲಿ ಎಲ್ಲ ರೀಟೇಕ್ಸ್ ಆಗ್ತಾ ಇದೆ. ಅವ್ರಿಗೊಂದು ಪ್ರೀತಿಯಿಂದ ಒಂದು ಗಿಫ್ಟ್ ಕೊಟ್ಟೆ ನಾನು. ಹೀ ಈಸ್ ಇನ್ ಟು ಡಯಟ್ ಆ್ಯಂಡ್ ವರ್ಕ್ಔಟ್ ಅಲ್ವಾ, ಸೊ ನಾನು ಅನ್ಕೊಂಡೆ ನಾನು ತಂದಿರೋ ಗಿಫ್ಟ್ ಏನಾದರೂ ಯೂಸ್ ಆಗಬೇಕು ಅಂತ. ಇವಾಗ ಸ್ವಲ್ಪ ಬಂದಿದೆ. ಇದು ಕೊಟ್ಟಿದ್ದಾರೆ, ಇದರಲ್ಲಿ ಬಾದಾಮ್ ಪಿಸ್ತಾ ಎಲ್ಲ ಉಂಟು. ಸೊ ಶಾಪ್ ಮಾಡ್ಲಿಕ್ಕಲ್ಲ ಆಯ್ತಾ, ಬಟ್ ಡೂ ಸಬ್ಸ್ಕ್ರೈಬ್, ಫಾಲೋ ಮಾಡಿ ಪವರ್ ಹೌಸ್. ಆ್ಯಂಡ್ ಮಂಗಳೂರು ಬಂದಾಗ ಮೀಟ್ ಮಾಡಿ, ಹೇಳಿ ನಂದು ಒಂದು ಇಂಟರ್ವ್ಯೂ ತಗೊಳ್ಳಿ, ನನ್ನನ್ನು ಸ್ವಲ್ಪ ಫೇಮಸ್ ಮಾಡಿ ಅಂತ. ಹಾಗೆಲ್ಲ ಹೇಳ್ಬೇಡಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ಹ್ಯಾವಿಂಗ್ ಮೀ. ಲವ್ಲಿ 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 ಟೀಮ್. Thank you so much and sorry for the delay. Starting the delay. It's okay. ಅಪುರ ಆಪುನತ್ತೆ ಲೇಟೆಸ್ಟ್ ಅದು ನಮ್ಮ ಸೂಪರ್ ಬಾತ್. ಈಗಿನ ಪಾಡ್ಕಾಸ್ಟ್ ಅಂತ ಯೂಸ್ ಆವಡಿಗಿನ ನೀರು ಪನ್ಪಿಂದ ಅದ ಈ ಪನಂದೆ ಯೂಸ್ ಆಪುಡಿ ತೂಲೆ ಅದೇ. ಇದಾದ್ಮೇಲೆ ಕೊರಗಜ್ಜವರ ಮೂಲ ಸ್ಥಾನಕ್ಕೆ ಹೋದ್ವಿ, ಕುತ್ತಾರ್ ಹತ್ರ. ಹಾಗೆಯೇ ದಿನವನ್ನು ಮುಗಿಸ್ಕೊಂಡು ನಾವು ಬೆಂಗಳೂರಿಗೆ ಪಯಣವನ್ನು ಶುರು ಮಾಡ್ಕೊಂಡ್ವಿ. ಐ ಹೋಪ್ ನಿಮಗೆ ಇವತ್ತಿನ ಒಂದು ಕ್ಯಾಶುವಲ್ ವಿಡಿಯೋ ಇಷ್ಟವಾಗಿರುತ್ತೆ. ಹಿಟ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಪ್ರೀತಿ ಸದಾ ಹೀಗೆ ಇರಲಿ. ನಿಮ್ಮ ಕನ್ನಡತಿಯನ್ನು ಸದಾ ಪ್ರೋತ್ಸಾಹಿಸಿ. ಬಾಯ್.